ಕುಕ್ಕೆ ಸುಬ್ರಹ್ಮಣ್ಯದ ಕಾಶಿಕಟ್ಟೆ ಬಳಿ 1.11 ಕೋಟಿ ವೆಚ್ಚದ ಹೊರರೋಗಿ ವಿಭಾಗದ ಚಿಕಿತ್ಸಾ ಘಟಕ ಸ್ಥಾಪನೆಯಾಗಲಿದ್ದು ಶಾಸಕರಾದ ಎಸ್ ಅಂಗಾರ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ಮಾಣವಾಗಲಿರುವ ಈ ಕಟ್ಟಡದಲ್ಲಿ 4 ಹಾಸಿಗೆಗಳ ಹೊರರೋಗಿ ಕಟ್ಟಡ ಇರಲಿದ್ದು ಪ್ರಯೋಗಾಲಯ, ನಿರೀಕ್ಷಣಾ ಕೊಠಡಿ, ವೈದ್ಯಾಧಿಕಾರಿಗಳ ಕೊಠಡಿ, ಎಂಟ್ರೆನ್ಸ್ ಲಾಬಿ, ರಿಸೆಪ್ಷನ್ ಕೌಂಟರ್, ಡ್ರೆಸ್ಸಿಂಗ್ ರೂಮ್, ಗಂಡಸರ ಮತ್ತು ಹೆಂಗಸರ ಪ್ರತ್ಯೇಕ ಶೌಚಾಲಯ ಇರಲಿದೆ. ಶಂಕುಸ್ಥಾಪನೆಯ ಸಂದರ್ಭ ಅಭಿವೃದ್ಧಿ ಸಮಿತಿ ಸದಸ್ಯರಾದ PGSN ಪ್ರಸಾದ್, ಮನೋಹರ್ ರೈ, ವನಜಾ ಭಟ್, ಜಿಲ್ಲಾ ಪಂಚಾಯತ್ ಸದಸ್ಯ ಆಶಾ ತಿಮ್ಮಪ್ಪ, ತಾಲೂಕು ಪಂಚಾಯತ್ ಸದಸ್ಯ ಅಶೋಕ್ ನೆಕ್ರಾಜೆ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುಬ್ರಹ್ಮಣ್ಯ, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪಲತಾ, ಸ್ಥಳೀಯರಾದ ರವಿ ಕಕ್ಕೆಪದವು, HL ವೆಂಕಟೇಶ್, ಅಚ್ಯುತಗೌಡ, ದಿನೇಶ್ ಸಂಪ್ಯಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಬೆಳೆಯುತ್ತಿರುವಂಥ ಸುಬ್ರಹ್ಮಣ್ಯ ಮತ್ತು ಅಭಿವೃದ್ಧಿಗೊಳ್ಳುವಂಥ ಸುಬ್ರಹ್ಮಣ್ಯಕ್ಕೆ ಇವತ್ತು ಹೆಚ್ಚಿನ ಸೌಲಭ್ಯಗಳು ಬೇಕಾಗ್ತದೆ. ಆದರೆ ಇವತ್ತು ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ OPD ಬ್ಲಾಕ್ ಏನಿದೆ, ಈ ಬ್ಲಾಕನ್ನು ಕೂಡ ತುರ್ತು ಚಿಕಿತ್ಸೆಗೆ ಬೇಕಾಗಿ ಹತ್ತಿರದಲ್ಲಿ ಜನಗಳಿಗೆ ಆ ರೀತಿಯ ಒಂದು ವ್ಯವಸ್ಥೆ ಆಗಬೇಕು ಅನ್ನತಕ್ಕಂಥಕ್ಕಿಂತ ಸುಮಾರು 1,11,00,000 ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಕಟ್ಟಡ ಕೂಡ ನಿರ್ಮಾಣ ಆಗಲಿಕ್ಕಿದೆ. ಅದರಲ್ಲಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದೆ. ಅದಕ್ಕಾಗಿ ಇಷ್ಟೇ ಹೇಳುವಂಥದ್ದು, ಒಟ್ಟು ಕಾಮಗಾರಿ ಕೂಡ ತುಂಬ ಚೆನ್ನಾಗಿ ಮಾಡುವಂಥ ಕೆಲಸವನ್ನು ಕೂಡ ಸಂಬಂಧಪಟ್ಟಂಥ ಗುತ್ತಿಗೆದಾರರು ಮಾಡಬೇಕು ಮತ್ತು ಕೆಲಸವನ್ನು ಕೂಡ ಸಮಯಕ್ಕೆ ಸರಿಯಾಗಿ ಮುಗಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಆ ರೀತಿಯಲ್ಲಿ ಮಾಡಿದಾಗ ಇವತ್ತು ಏನು ಈ ಒಂದು OPD ಬ್ಲಾಕ್ ಇದೆ, ಈ ಒಂದು ಸುಬ್ರಹ್ಮಣ್ಯಕ್ಕೆ ಬರುವಂಥ ಅನೇಕ ಭಕ್ತಾದಿಗಳಿರ್ಬೋದು ಅಥವಾ ಇಲ್ಲಿಯ ಈ ಒಂದು ಭಾಗದ ಜನಗಳಿರ್ಬೋದು, ಅದು ಕೂಡ ತುಂಬ ಉಪಯುಕ್ತ ಆಗಲಿಕ್ಕೆ ಸಾಧ್ಯ ಇದೆ.